ಉಜಿರೆ ಜನಾರ್ದನ ಸ್ವಾಮಿ ದೇವಸ್ಥಾನದ ಬ್ರಹ್ಮಕಲಶ ಮಾರ್ಚ್ 3ರಿಂದ ಮಾರ್ಚ್ 11ರವರೆಗೆ ಅದ್ಧೂರಿಯ ಬ್ರಹ್ಮಕಲಶ ಆಗೋಕ್ಕಿದೆ. ಅದರ ಜೊತೆಗೆ ವಿಶೇಷವಾಗಿ ರಾಜಗೋಪುರ ಲೋಕಾರ್ಪಣೆ ಹಾಗೆ ಬ್ರಹ್ಮರಥ ಸಮರ್ಪಣೆ. ಇನ್ನು ಈ ಒಂದು ಬ್ರಹ್ಮಕಲಶ ಟೈಮಲ್ಲಿ ಎಲ್ಲ ಕಡೆ ಇರುವಂಥ ಮುಖ್ಯ ಆಕರ್ಷಣೆ ಇದೆ ಹೊರೆ ಕಾಣಿಕೆ ಸಮರ್ಪಣೆ. ಅದೇ ರೀತಿಯಾಗಿ ಇಲ್ಲೂ ಕೂಡ ದೇವಸ್ಥಾನ ಮುಂಭಾಗಿರುವಂಥ ಶಾರದಾ ಮಂಟಪ, ಇಲ್ಲಿ ಹೊರೆ ಕಾಣಿಕೆಯನ್ನು ಶೇಖರಣೆ ಮಾಡಲಾಗುತ್ತೆ. ಹಾಗಾದರೆ ಬನ್ನಿ ಒಳಗಡೆ ಯಾವ ರೀತಿಯಾಗಿ ವ್ಯವಸ್ಥೆ ಕಲ್ಪಿಸಲಾಗಿದೆ. ಉಜಿರೆಯ ಸುತ್ತಮುತ್ತ ಇರುವಂಥ ಎಲ್ಲ ಕಡೆಯಿಂದಲೂ ಕೂಡ ಹೊರೆ ಕಾಣಿಕೆಯ ಸಮರ್ಪಣೆ ಮಾರ್ಚ್ 2ಕ್ಕೆ ಆಗೋಕ್ಕಿದೆ. ಅದಕ್ಕೋಸ್ಕರ ಈಗಾಗಲೇ ಬರದ ಸಿದ್ಧತೆ ಕೂಡ ಆಗಿರುವಂಥದ್ದು. ಎಲ್ಲ ಕೂಡ ವ್ಯವಸ್ಥೆಯನ್ನು ಕೂಡ ಬಹಳ ಪ್ರಗತಿಯಲ್ಲಿ ಇಲ್ಲಿ ಮಾಡ್ತಾ ಇದ್ದಾರೆ. ಇದೀಗ ನಾವು ಉಗ್ರಾಣದ ಒಳಗಡೆ ಇದ್ದೀವಿ. ಇಲ್ಲಿ ನೋಡ್ಬೋದು ಸ್ಪೆಷಲ್ ಆಗಿ ಅಂತರ ಚಪ್ಪರ ಅಂತ ಬರುತ್ತೆ. ಮೇಲ್ಗಡೆ ನಮ್ಮ ಈ ತೆಂಗಿನ ಗರಿಯ ಮೂಲಕ ಒಂದು ತಟ್ಟೆ ಹೆಣೆದಿರುವಂಥದ್ದು ಕೂಡ ನೋಡ್ಬೋದು. ಬಹಳ ಸಾಂಪ್ರದಾಯಿಕವಾಗಿ ಒಳಗಡೆ ಅಲಂಕಾರ ಮಾಡಿರುವಂಥದ್ದು. ಅದರಲ್ಲೂ ಕೂಡ ಬರುವಂತಹ ಈ ಹೊರೆ ಕಾಣಿಕೆಯಲ್ಲಿ ಏನೆಲ್ಲ ತರಕಾರಿ ಎಲ್ಲ ಬರುತ್ತೆ, ಹಣ್ಣು ಹಂಪಲು ಏನೆಲ್ಲ ಬರುತ್ತೆ ಎಲ್ಲವನ್ನು ಕೂಡ ಇದನ್ನು ಕೂಡ ಶೇಖರಣೆ ಮಾಡಲಾಗುತ್ತೆ. ಇದು ಬಹಳ ಸ್ಪೆಷಲ್. ಇಲ್ಲಿಯ ಉಜಿರೆಯ ಜನಾರ್ದನ ಸ್ವಾಮಿ ದೇವಸ್ಥಾನದ ಬ್ರಹ್ಮಕಲಶದ ಹೊರೆ ಕಾಣಿಕೆಯ ಈ ಉಗ್ರಾಣದ ಸ್ಪೆಷಲ್ ಅಂತ ಹೇಳಿದ್ರೆ ಈ ಒಂದು ಚಪ್ಪರ. ಜೊತೆಗೆ ಇಲ್ಲಿ ನೋಡ್ಬೋದು ಬೇರೆ ಬೇರೆ ಗ್ಯಾಲರಿ ಕೂಡ ಇದೆ. ಆ ಗ್ಯಾಲರಿ ಕೂಡ ಹಾಗೆಯೇ ಬೇರೆ ಬೇರೆ ತರಕಾರಿಗ ಸೌತೆಕಾಯಿ ಆಗ್ಬೋದು, ಕುಂಬಳಕಾಯಿ, ಬದನೆ, ಸೀಮೆ ಬದನೆಕಾಯಿ ಏನೇ ಇದ್ರೂ ಕೂಡ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಜೋಡಣೆ ಮಾಡ್ಕೊಂಡು ಹೋಗ್ತಾರೆ. ಅದರ ಮುಂಭಾಗ ಹೆಸರು ಕೂಡ ಬರುವಂಥದ್ದು ಅಕ್ಕಿ ಮೂಡಿ ಆಗಿರ್ಬೋದು, ಅಕ್ಕಿಯ ಗೋಣಿ ಆಗಿರ್ಬೋದು ಎಲ್ಲವನ್ನು ಕೂಡ ಈ ಗ್ಯಾಲರಿಯ ಮೂಲಕ ಶೇಖರಣೆ ಮಾಡಿ ಈ ಉಗ್ರಾಣಕ್ಕೆ ವಿಶೇಷ ರೂಪವನ್ನು ಕೂಡ ಕೊಡ್ತಾರೆ. ಇದೀಗ ಈ ಹಸಿರುವಾಣಿ ಹೊರೆ ಕಾಣಿಕೆಯ ಶೇಖರಣಾ ಕೇಂದ್ರ ಬಿಂದುವಾಗಿರುವಂತಹ ಈ ಉಗ್ರಾಣದ ಸಂಪೂರ್ಣ ಉಸ್ತುವಾರಿ ವಹಿಸಿರುವಂತಹ ಸಂಚಾಲಕರಾಗಿರುವಂತಹ ಈ ಹಸಿರುವಾಣಿ ಹೊರೆ ಕಾಣಿಕೆಯ ಸಂಚಾಲಕ ಆಗಿರುವಂತಹ ರವಿ ಬರಮೇಲಿದ್ದಾರೆ. ಇವ್ರ ಬಗ್ಗೆ ಪರಿಚಯ ಎಲ್ರಿಗೂ ಇದ್ದೇ ಇರುತ್ತೆ. ಉಜಿರೆಯ ಪಂಚಾಯತ್ನ ಉಪಾಧ್ಯಕ್ಷರು ಕೂಡ ಹೌದು, ಅನೇಕ ಅಭಿವೃದ್ಧಿ ಕೆಲಸಗಳು ಮಾಡಿದಂಥವರು. ಇದೀಗ ಈ ಒಂದು ಉಜಿರೆಯ ಬ್ರಹ್ಮಕಲಶದಲ್ಲಿ ಮುಖ್ಯವಾಗಿ ಕೇಂದ್ರ ಬಿಂದುವಾಗಿರುವ ಹೊರೆ ಕಾಣಿಕೆಯ ಸಂಚಾಲಕರಾಗಿ ಎಲ್ಲ ವ್ಯವಸ್ಥೆಯನ್ನು ಕಲ್ಪಿಸ್ತಾ ಇದ್ದಾರಂತೆ. ಮೊನ್ನೆಯಿಂದ ಕೂಡ ಇಲ್ಲೇ ಇದ್ದಾರೆ. ರಾತ್ರಿ ಅಂತ ಇಲ್ಲ, ಹಗಲು ಅಂತ ಇಲ್ಲ, ಇಲ್ಲಿ ನಿಂತು ಕೆಲಸವನ್ನು ಸಮರ್ಪಕವಾಗಿ ಆಗಬೇಕು, ಯಾವುದೇ ಕೂಡ ಕುಂದುಕೊರತೆ ಆಗಬಾರ್ದು, ಯಾವುದೇ ಕೂಡ ಅವ್ಯವಸ್ಥೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಇಲ್ಲೇ ನಿಂತು ಎಲ್ಲ ಕೆಲಸವನ್ನು ಮಾಡ್ತಾ ಇರುವಂಥವರು. ಸರ್ ನಮಸ್ತೆ. ನೋಡ್ತಾ ಇದ್ವಿ ನಾವು ಆ್ಯಕ್ಚುಲಿ ಈ ರೀತಿಯಾಗಿ ಒಂದು ಉಗ್ರಾಣವನ್ನು ರೂಪುರೇಷೆ ಆಗಿರುವಂಥ ಎಲ್ಲೂ ಕೂಡ ನೋಡಿಲ್ಲ. ಅಷ್ಟು ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಇಲ್ಲಿ ಮಾಡಿರುವಂಥದ್ದು. ಮುಖ್ಯವಾಗಿ ಇಲ್ಲಿ ಯಾವ ರೀತಿಯಾಗಿ ಶೇಖರಣೆಯಾಗಿ ನೀವು ವ್ಯವಸ್ಥೆನ ಕಲ್ಪಿಸಿರುವಂಥದ್ದು ಹೇಳ್ಬೋದಾ? ನೀವು ಪ್ರಾರಂಭದಲ್ಲಿ ಕೇಳಿದಿರಿ ಎಲ್ಲಿ ಸಹ ನೋಡಲಿಲ್ಲ ಅಂತೇಳಿ. ಎಲ್ಲಿ ನೋಡೋದಕ್ಕೆ ನಾವು ಇಲ್ಲಿ ಅಂಥದ್ದೊಂದು ತಯಾರು ಮಾಡಿದೀಗ. ನಮಗೆ ನಾಡಿದ್ದು 2 ತಾರೀಕಿಂದ ಹಸಿರುವಾಣಿ ಹೊರೆ ಕಾಣಿಕೆ ಪ್ರಾರಂಭ ಆಗ್ತದೆ. ತಾಲೂಕಿನ ಗ್ರಾಮಾಭಿವೃದ್ಧಿ ಯೋಜನೆಯ ತಾಲೂಕಿನ ಎಲ್ಲ ಘಟಕಗಳಿಂದ ಅವ್ರದ್ದು ಒಂದೇ ನಮ್ಮ STM ಮೈದಾನದಿಂದ ಇಲ್ಲಿಗೆ ಸಾಗಿ ಬರ್ತದೆ. 2 ತಾರೀಕಿಗೆ ನಾವು ಇಲ್ಲೇ ಪಕ್ಕದ ಕುಂಜಾರಪ್ಪ, ಕಂದ್ರಾಡಿ, ಬಟದಗುಡ್ಡೆ, ಪಡ್ಡೋಟು ಈ ಕಡೆಯಿಂದ ನಾವು ಜನಾರ್ದನ ಶಾಲೆಯಿಂದ ಹೊರೆ ಕಾಣಿಕೆ ಬರುವುದಂತೇಳಿ ಒಂದು ದಿನ ನಿಗದಿ ಮಾಡಿದ್ದೆವು. ಅಂದರೆ ಇಲ್ಲಿಗೆ ದೇವಸ್ಥಾನದ ಕಚೇರಿಗಳು ಮತ್ತು ಹೊರೆ ಕಾಣಿಕೆಯ ಇದೊಂದು ಉದ್ಘಾಟನೆ ಹಾಗೆ ತುಂಬ ಉದ್ಘಾಟನೆಗಳು ಇಲ್ಲಿ ಇವೆ. ಹಾಗಾಗಿ ಆವತ್ತಿನ ದಿನ ಒಂದು 3ನೇ ತಾರೀಕಿಗಿದ್ದಂಥ ಒಂದು ಹೊರೆ ಕಾಣಿಕೆಯನ್ನು 2ನೇ ತಾರೀಕಿಗೆ ಇಟ್ಟು ಈ ಭಾಗದ ಒಂದು ಹೊರೆ ಕಾಣಿಕೆಯನ್ನು ಕೊಡುವಂಥ ಭಕ್ತಾದಿಗಳಿಂದ ಅವತ್ತು ಬರ್ತದೆ. ಅದು ಜನಾರ್ದನ ಶಾಲೆಯಿಂದ ನಾವು ಮೆರವಣಿಗೆ ಮುಖಾಂತರ ಇಲ್ಲಿಗೆ ಅವರನ್ನು ಬರಮಾಡಿಕೊಳ್ತೇವೆ. ಎಲ್ಲ ದಿನದಲ್ಲಿಯೂ ಕೂಡ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯವರದ್ದು ಹೊರೆ ಕಾಣಿಕೆ ಇತ್ತು. ಅದನ್ನು ಅವರೊಂದು ಮೀಟಿಂಗ್ ಮಾಡಿ ಒಂದೇ ದಿವಸದಲ್ಲಿ ಬರುವಂಥ ಒಂದು ವ್ಯವಸ್ಥೆಯನ್ನು ಅವರು ಮಾಡಿದ್ದಾರೆ. ಅದು 2ನೇ ತಾರೀಕಿಗೆ STM ಕಾಲೇಜಿನ ಎದುರು ಭಾಗದಿಂದ ಇಲ್ಲಿ ತನಕ ಮೆರವಣಿಗೆ ಮುಖಾಂತರ ಸಾಗಿ ಬರ್ತದೆ. ಸಾಗಿ ಬಂದು ನಾವು ಅವರನ್ನು ಇಲ್ಲಿ ಸ್ವಾಗತಿಸಿ ನಾವು ಅವರಿಗೆ ಇಲ್ಲಿ ಇಟ್ಟುಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಇದು ನಮ್ಮ 3ನೇ ಅವಧಿಯ ಒಂದು ಬ್ರಹ್ಮಕಲಶೋತ್ಸವ 2001, 2013, 2026 ಎಲ್ಲದರಲ್ಲಿ ನಾವು ಭಾಗವಹಿಸಿದ್ದೇವೆ. ಪ್ರಥಮ ಇದರಲ್ಲಿ ನಾವು ಸ್ವಲ್ಪ ಸಣ್ಣ ಹುಡುಗರಾಗಿದ್ದೆವು. ಆವಾಗ ನಾವು ತುಂಬ ಕೆಲಸಗಳನ್ನು ಮಾಡಿದ್ದೇವೆ. ಎಲ್ಲ ಬಿಸಿಲು ಯಾವುದು ರಾತ್ರಿ ಆಗಲಿ ಎನ್ನತೆ ಕೆಲಸ ಮಾಡಿದ್ದೇವೆ. ಆವಾಗ ದೊಡ್ಡ ದಣಿಗಳಿದ್ದರು. ಅವರಿಗೆ ನಮ್ಮ ಕೆಲಸ ಎಲ್ಲ ಬಾರಿ ನೋಡಿ ಅವರು ಬಾರಿ ಚಂದ ಅವರಿಗೆ ಖುಷಿಯಾಗಿದೆ. ಮತ್ತು 2ನೇ ಅವಧಿಯಲ್ಲಿ ಕೂಡ ನಾವು ಕೆಲಸ ಮಾಡಿದ್ದೇವೆ. 2ನೇ ಅವಧಿಯಲ್ಲಿ ಮಾಡುವಾಗ ನನಗೊಂದು ಜವಾಬ್ದಾರಿಯನ್ನು ವಹಿಸಿಕೊಟ್ಟಿದ್ದರು ದೊಡ್ಡ ದಣಿಗಳು. ಹೊರೆ ಕಾಣಿಕೆಯ ಸಂಚಾಲಕನಾಗಿ ನನ್ನನ್ನು ನೇಮಕ ಮಾಡಿದರು. ಆವಾಗ ದೇವಸ್ಥಾನದ ಎಡಭಾಗದಲ್ಲಿರುವಂಥ ಮೈದಾನದಲ್ಲಿ ಅದು ಚಪ್ಪರ ಹಾಕಿ ಅಲ್ಲಿ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ನಾವು ಅದನ್ನು ಶೇಖರಣೆ ಮಾಡಿದ್ದೇವೆ. ಒಳ್ಳೆಯ ರೀತಿಯಲ್ಲಿ ಅದು ಆಗಿದೆ. ಹಾಗಾಗಿ ಈ ಸಲ ನಮ್ಮ ಸಣ್ಣ ದಣಿಗಳು ಶರತ್ ಕೃಷ್ಣ ಪಡವೆಟ್ನವರು ಅವರು ಕೂಡ ಒಂದು ಫೋನ್ ಮಾಡಿ ನಿಮಗೊಂದು ಜವಾಬ್ದಾರಿಯನ್ನು ಕೊಡ್ತೇವೆ, ನೀವು ಮಾಡಬೇಕು ಅಂತ ಹೇಳಿದರು. ಆಯಿತು, ಇದ್ದೇವೆ ನಾವು ಅಂತ ಹೇಳಿದ್ದೇವೆ. ದೇವಸ್ಥಾನದ ಕೆಲಸಕ್ಕೆ ಯಾವಾಗ ನಾವು ಇದ್ದೇವೆ ಅಂತೇಳಿ
ಹಾಗೆ ಮೀಟಿಂಗ್ ಕರೆದ್ರು ಮತ್ತು ಅದನ್ನು ನಾವು ಬರುವ ಮೊದಲೇ ನಮ್ಮ ಹೆಸರನ್ನು ಅದಕ್ಕೆ ಹೊರೆ ಕಾಣಿಕೆಗೆ ಹಾಕಿಕೊಂಡೇ ಬಂದಿದ್ದಾರೆ. ಇಲ್ಲಿ ಓದುವಾಗ ಅದನ್ನು ಹೊರೆ ಕಾಣಿಕೆ ಸಂಚಾಲಕರಾಗಿ ನಮ್ಮನ್ನು ನೇಮಕ ಮಾಡಿದ್ದಾರೆ. ನಮಗೆ ಕೊಟ್ಟ ಜವಾಬ್ದಾರಿಯನ್ನು ನಮಗೆ ಇಂಥ ಒಂದು ಪುಣ್ಯದ ಕೆಲಸದಲ್ಲಿ ಭಾಗವಹಿಸಲು ಭಾಳ ಸಂತೋಷ ಆಗಿದೆ. ಹಾಗಾಗಿ ನಾವು ನಮಗೆ ಅದರಲ್ಲಿ ಕೊಟ್ಟದ್ದು ಶಾರದಾ ಮಂಟಪದಲ್ಲಿ ಸಲ ನಮಗೆ ಬಂದು ಇಲ್ಲಿ ಯೋಚನೆ ಮಾಡುವಾಗ ಇದನ್ನು ಹೇಗೆ ಇಟ್ಟುಕೊಳ್ಬೇಕು, ಈ ತಾಲೂಕಿಂದ ಇಷ್ಟು ಹೊರೆ ಕಾಣಿಕೆ ಬಂದರೆ ನಾವು ಹೇಗೆ ಇದನ್ನು ಇಟ್ಟುಕೊಳ್ಳೋದು, ಜಾಗ ಹೇಗೆ ಅಂತೇಳಿ ಯೋಚನೆ ಮಾಡಿ ನಮಗೇನೆ ತಲೆನೇ ನೋವು ಶುರುವಾಯಿತು, ಇದನ್ನು ಎಂತ ಮಾಡ್ಬೋದು ಅಂತೇಳಿ. ಆದರೆ ಈಗ ಮಾತಾಡ್ತಿರುವಾಗ ನಮ್ಮ ಲಕ್ಷ್ಮೀಗುಲ್ಸನ ಮೋಹನನ್ನ ಹೇಳಿದರು, ಆಯ್ಕೊಂಜಿ ವ್ಯವಸ್ಥೆ ತಲ ಮಲ್ಪೊಡ್ಚಿ ಅಂತ ಹೇಳಿದರು. ಒಂದು ಏನಾದರೂ ನಾವು ಇದಕ್ಕೆ ಅಟ್ಟೊಲಿಗೆ ಅಂತ ನಮ್ಮ ಭಾಷೆಯಲ್ಲಿ ಹೇಳೋದು, ತುಳು ಭಾಷೆಯಲ್ಲಿ ಹೇಳೋದು. ಅದ್ರಾಗ ಈಗಿನ ಭಾಷೆಯಲ್ಲಿ ಅದು ಗ್ಯಾಲರಿ ಆಗಿದೆ. ಅದು ಗ್ಯಾಲರಿಯನ್ನು ತರಿಸಿಕೊಟ್ಟರು. ಈಗ ಇಲ್ಲಿ ಸೆಟ್ ಮಾಡಿ ಹೋಗಿದ್ದಾರೆ. ಆನಂತರ ನಮ್ಮ ಪೆರ್ಲದ ಕೆಲವು ಯುವಕರು, ನಮ್ಮಲ್ಲಿ ದೇವಸ್ಥಾನ ಇದೆ, ಲಕ್ಷ್ಮೀ ಜನಾರ್ದನ ದೇವಸ್ಥಾನ, ಅಲ್ಲಿ ಒಂದು ಟ್ರಸ್ಟ್, ಅದರ ಅಧ್ಯಕ್ಷ ಕೂಡ ನಾನೇ. ಅಲ್ಲಿ ಟ್ರಸ್ಟ್ನ ಹುಡುಗರೆಲ್ಲ ಇದ್ದಾರೆ ಅದರೊಟ್ಟಿಗೆ. ಮತ್ತು ಭಜನಾ ಮಂಡಳಿ ಇದೆ. ಆ ಭಜನಾ ಮಂಡಳಿಯ ಹುಡುಗರು ಕೂಡ ಎಲ್ಲ ಸೇರಿಕೊಂಡು ಕೆಲಸಕ್ಕೆ ಬರ್ತಿದ್ರು. ನಾನು ಕರೆದಾಗೆಲ್ಲ ದಿನಕ್ಕೊಂದು 25 ಒಂದು 50 ಹುಡುಗರು ಡೈಲಿ ಬಂದು ಕೆಲಸ ಮಾಡ್ತಿದ್ರು. ಮಾಡುವಾಗ ಅವ್ರದ್ದು ಒಂದೊಂದೇ ಪ್ಲ್ಯಾನ್ ಎಲ್ಲ ಚೇಂಜ್ ಆಯಿತು. ಒಂದೇ ನಿಂಚನೆ ಬುಡುಪುನ ಮುಡಿಚು, ಒಂದೊಂದು ಪೊರ್ಲು ಮಲ್ಪನೆ ಕೊಂಚ ಚಪ್ಪರ ಪಾಡ್ಗ ಅಂತೇಳಿ ಹೇಳ್ತಾಯಿದ್ರು. ಅದಕ್ಕೆ ನಾನು ಹೇಳ್ದಾಗ ಚಪ್ಪರ ಹೇಗೆ ಇದನ್ನು ಮಾಡೋದು, ಇದಕ್ಕೆ ಇಲ್ಲಿ ಗುಂಡಿ ತೆಗಿಲಿಕ್ಕೆ ಗೊತ್ತಿಲ್ಲ, ಹೊರಗಡೆ ಇದ್ದರೆ ಗುಂಡಿ ತೆಗೆದು ಕಂಬ ಹಾಕ್ಬೋದು, ಇಲ್ಲಿ ಹೇಗೆ ಮಾಡೋದು ಅಂತೇಳಿ ಅವರು ಎಲ್ಲ ಪ್ಲ್ಯಾನ್ ಮಾಡಿ ಅದಕ್ಕೆ ಬೇಕಾದ ಸಾಮಗ್ರಿ ಕೊಡಿ, ನಾವು ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿದರು. ಆಯಿತು, ಮಾಡೋದಾದರೆ ಮಾಡುವ ಅಂತೇಳಿ ಎಲ್ಲ ಬೇರೆ ಬೇರೆ ಕಡೆಗೆ ಎಲ್ಲ ಹೋಗಿ ಅದನ್ನೆಲ್ಲ ಅಡಿಕೆ ಮರ ಎಲ್ಲ ಕರೆದುಕೊಂಡು ಬಂದು ಅದನ್ನೆಲ್ಲ ಅಡಿಕೆ ಮರದ ಸಿಪ್ಪೆ ಎಲ್ಲ ತೆಗಿಸಿ ಎಲ್ಲ ತುಂಬ ಒಂದು 10 ದಿವಸದಿಂದ ನಿರಂತರವಾಗಿ ಅವರು ರಾತ್ರಿ ಆಗಲೂ ಕೆಲಸ ಮಾಡ್ತಾರೆ. ತಂದದಕ್ಕೆ ಬೇಕಾದ ರೀತಿಯಲ್ಲಿ ಇದನ್ನೆಲ್ಲ ಈ ರೀತಿಯ ಒಂದು ಚಪ್ಪರವನ್ನು ಹಾಕಿದರು. ಮೊದಲಿಗೆ ಒಂದು ಚಪ್ಪರ ಇತ್ತು ಮಿಡ್ಲಿಗೆ ಅಂತೇಳಿ. ಆನಂತರ ಹೇಳಿದ್ರು ಇನ್ನೊಂದು ಅಂತರ, ಅದೆರಡು ಆ ಕಡೆ ಇಡೆ ಮಾಡುವ ಒಂದು ಅಂತರ ಚಪ್ಪರ ಆಗ್ತದೆ, ನೋಡಲಿಕ್ಕೆ ಚೆಂದ ಆಗ್ತದೆ ಅಂತ ಹೇಳಿದ್ರು. ಆಯಿತು ಮಾಡಿ ಅಂತ ಹೇಳಿದೆ. ಅದು ಕೂಡ ಅದಕ್ಕೆ ಬೇಕಾದ ವ್ಯವಸ್ಥೆ ಅಂತ ಆಡಿದ್ರು. ಮತ್ತು ನೋಡುವಾಗ ಮುಂಭಾಗದಲ್ಲಿ ಒಂದು ಮಾಡು ಅದು ಚಪ್ಪರ ಹಾಕು ಅಂತ ಹೇಳಿದರು. ಅದನ್ನು ಸಹ ಮಾಡಿ ಅಂತ ಹೇಳಿದೆ. ಹಾಗಾಗಿ ಈ ಶಾರದಾ ಮಂಟಪದ ಒಳಗಡೆ ಎಲ್ಲ ಚಪ್ಪರವೇ ಈಗ ಆಗಿದೆ. ನೋಡುವವರಿಗೂ ಕೂಡ ಒಂದು ಖಾಲಿ ಬಂದರೆ ಬ್ರಹ್ಮಕಲಶದಲ್ಲಿ ಜನರಿಗೆ ನೋಡಲಿಕ್ಕೆ ಸಿಗುವಂಥದ್ದು ಜಾಸ್ತಿ ಏನಂದರೆ ಹೊರೆ ಕಾಣಿಕೆ ಒಳಗಡೆ ಇರುವಂಥದ್ದು, ಎಂಥ ತರಕಾರಿ ಬಂದಿದೆ, ಏನೆಲ್ಲ ವಸ್ತು ಇಟ್ಟಿದ್ದಾರೆ, ಹೇಗೆ ಇಟ್ಟಿದ್ದಾರೆ ಅಂತೇಳಿ ಜನ ನೋಡಲಿಕ್ಕೆ ತುಂಬ ಜನ ಇಲ್ಲಿ ಭೇಟಿ ಕೊಡ್ತಾರೆ. ಹಾಗೆ ಬಂದವರಿಗೆ ಒಂದು ಖುಷಿ ಆಗಬೇಕು, ಅವರು ಕಣ್ಣು ತುಂಬಿಸಿಕೊಳ್ಬೇಕು ಅದನ್ನು ನೋಡಿ. ಅನ್ನಛತ್ರದಲ್ಲಿ ಹೊಟ್ಟೆ ತುಂಬಿಸಿಕೊಳ್ತಾರೆ, ಹಾಗೆ ಇಲ್ಲಿ ಬಂದವರು ಕಣ್ಣು ತುಂಬಿಸಿಕೊಳ್ಬೇಕು. ಹಾಗಾಗಿ ಇದನ್ನೊಂದು ನಾವು ಒಳ್ಳೆಯ ರೀತಿಯಲ್ಲಿ ಈ ಚಪ್ಪರ ಎಲ್ಲ ಹಾಕಿಸಿಕೊಂಡು ಇದನ್ನೆಲ್ಲ ಒಂದು ಶಾರದಾ ಮಂಟಪವನ್ನು ಒಂದು ಒಳ್ಳೆ ಸಿಂಗಾರ ಮಾಡಿ ಇಟ್ಟಿದ್ದೇವೆ. ಈಗ ಇನ್ನು ಬರುವಂಥವರಿಗೆಲ್ಲ ಒಂದು ಖುಷಿ ಆಗಬೇಕು ಅಂತೇಳಿ ಅದರಲ್ಲಿ ಕೂಡ ನಮ್ಮ ಹೊರೆ ಕಾಣಿಕೆ ಒಟ್ಟಿಗೆ ಒಂದು ನಮ್ಮ ನವಶಕ್ತಿಯ ಶಶಿಧರನ ಒಂದು ಮಾತು ಹೇಳಿದ ಹೋಗಿದ್ದಾರೆ ಅವರು ನಮಗೆ. ನೀವು ಏನಾದರೂ ಶಾರದಾ ಇದರಲ್ಲಿ ಹೊರೆ ಕಾಣಿಕೆ ಇದರಲ್ಲಿ ನೀವು ಬಂದಂಥ ಭಕ್ತಾದಿಗಳಿಗೆ ಏನೊಂದು ಇದಾಗಬೇಕು, ಪ್ರಯೋಜನ ಆಗುವಂಥದ್ದಾಗಬೇಕು. ನೀವೊಂದು ಕೆಲಸ ಮಾಡಿ, ಒಂದು ಕೊಪ್ಪರಿಗೆ ಸೇವಂತೆ ಮಾಡಿ, ಕೊಪ್ಪರಿಗೆ ಇಡೋದು. ಅದಕ್ಕೆ ಬಂದಂಥ ಭಕ್ತಾದಿಗಳು ಕೆಲವರು ದೊಡ್ಡ ದೊಡ್ಡ ಮೊತ್ತವನ್ನು ಕೊಡ್ತಾರೆ, ಅವರಿಗೆ ದೇವಸ್ಥಾನದಲ್ಲಿ ಅವರಿಗೆ ವ್ಯವಸ್ಥೆ ಆಗ್ತದೆ, ಅದಕ್ಕೆ ಬೇಕಂದ ಪ್ರಸಾದ ಕೊಡ್ತಾರೆ, ಪೂಜೆ ಮಾಡಲಿಕ್ಕೆ ಅವಕಾಶ ಸಿಗ್ತದೆ, ಎಲ್ಲ ಸಿಗ್ತದೆ. ಆದರೆ ಇಂದು ಪಾಪದವರು ಒಂದು 500, 1000, 200, 300 ಅಥವಾ ಒಂದು ಎಷ್ಟವರು ಅವನ ಶಕ್ತಿ ಎಷ್ಟುಂಟು ಅಷ್ಟು ಕೊಡುವರು ಇರ್ತಾರೆ. ಅವ್ರಿಗೆ ಏನು ಮಾಡ್ಬೋದು ಅಂತೇಳಿ ಅದಕ್ಕೆ ಅವರು ಹೇಳಿದರು, ನೀವು ಒಂದು ಕೊಪ್ಪರಿಗೆ ಸೇವಂತೆ ಮಾಡಿ. ಆ ಕೊಪ್ಪರಿಗೆಗೆ ರಸೀದಿ ಮಾಡಿದವರಿಗೆ ಅಲ್ಲಿ ಒಂದು ಅರ್ಚಕರು ಇರ್ತಾರೆ, ಅರ್ಚಕರಿಂದ ಪೂಜೆ ಮಾಡಿಸಿ ಅದಕ್ಕೆ ಅಕ್ಕಿ ಹಾಕಿಸೋದು. ಹಾಕಿಸಿದ ಅಕ್ಕಿಯನ್ನು ಬೆಳಿಗ್ಗೆಯಿಂದ ರಾತ್ರಿ ತನಕ ಯಾರು ಹಾಕ್ತಾರೆ ಆ ಅಕ್ಕಿಯನ್ನು ಉಗ್ರಾಣಕ್ಕೆ ಕಲಿಸೋದು. ಅಲ್ಲಿ ಅನ್ನಛತ್ರಕ್ಕೆ ಹೋಗಿ ಅದರ ಮಾರನೇ ದಿವಸ ಅದರಲ್ಲಿ ಅನ್ನಕ್ಕೆ ಬೇಯಿಸಿ ಅದನ್ನು ಅನ್ನಪ್ರಸಾದವಾಗಿ ಜನರಿಗೆ ಕೊಡ್ತಾರೆ. ಹಾಗಾಗಿ ಒಂದು ಎಲ್ಲರ ಸೇವೆ ಕೂಡ ಅದರಲ್ಲಿ ಆಗ್ತದೆ. ಹಾಗಾಗಿ ನಾವೊಂದು ಕೊಪ್ಪರಿಗೆ ಸೇವೆಯನ್ನು ಕೂಡ ಈ ರೀತಿ ಮಾಡಿದ್ದೇವೆ. ಮತ್ತು ಇನ್ನೊಂದು ನಮ್ಮ ಎಲ್ಲ ಕಡೆ ಹೊರೆ ಕಾಣಿಕೆ ತಂದವರಿಗೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ, ಹಸಿರುವಾಣಿ ಉಗ್ರ ಇದರದ್ದು ಕೊಡ್ತಾರೆ. ಅದೆಂತ ಆಗ್ತದೆ, ಕೊಂಡೋಗಿ ಇಟ್ಟದು ಸ್ವಲ್ಪ ದಿನ ಆಗಿ ಅಲ್ಲಿ ಮಡಚಿ ಹೋಗ್ತದೆ, ಅದು ಬೆಂಡ್ ಆಗ್ತದೆ, ಮತ್ತು ಎಲ್ಲಿಯಾದರೂ ಅದು ಹೊರಗೆ ಹೋಗ್ತದೆ. ಅದಕ್ಕೆ ನಮ್ಮ ದಣಿಗಳದು ಶರತನ್ನು ಏನು ಹೇಳಿದರು ಅಂತ ಹೇಳಿದರೆ, ನಾವು ಅಂಥದ್ದು ಬೇಡ ಈ ಸಲ, ದೇವರದೇ ಒಂದು ಫೋಟೋವನ್ನು ಬಂದವರಿಗೆ ಒಂದು ಫೋಟೋ ಕೊಡೋದು. ಆ ಫೋಟೋವನ್ನು ಅವರು ಕೊಂಡೋಗಿ ಪ್ರತಿ ಯಾರು ಬರ್ತಾರೋ ಅವರ ಮನೆಗೆ ಒಂದು ಫೋಟೋ. ಈಗ ಒಂದು ಮನೆಯಿಂದ ತುಂಬ ಜನ ಬಂದಿರ್ತಾರೆ ಹೊರೆ ಕಾಣಿಕೆ ತಂದು, ಆದರೆ ಎಲ್ಲರಿಗೂ ಕೊಡಲಿಕ್ಕಿಲ್ಲ. ಮನೆಯ ಯಜಮಾನ ಯಾರು ಇರ್ತಾರೆ ಅವರಿಗೆ ಒಂದು ಫೋಟೋವನ್ನು ಕೊಡೋದು, ಅದು ಮನೆಯಲ್ಲಿ ಕೊಂಡೋಗಿ ಅವರು ಇಟ್ಟುಕೊಳ್ತಾರೆ. ದೇವರದೊಂದು ಹೊರೆ ಕಾಣಿಕೆ ಒಟ್ಟದಾಗಿ ಅವರ ನೆನಪಿನ ಕಾಣಿಕೆಯಾಗಿ ಆಗ್ತದೆ ಅಂತೇಳಿ ಅಂಥದ್ದೊಂದು ವ್ಯವಸ್ಥೆಯನ್ನು ಕೂಡ ನಾವು ಮಾಡಿಕೊಂಡಿದ್ದೇವೆ. ಹಾಗಾಗಿ ತುಂಬ ಜನ ಈಗ ಬರ್ತಾರೆ, ನೋಡ್ತಾರೆ ಇದನ್ನೆಲ್ಲ, ಇದು ಯಾವ ರೀತಿ ಮಾಡಿದ್ದಾರೆ, ಶಾರದಾ ಮಂಟಪದು ಗುರುತನೇ ಸಿಗ್ತಾ ಇಲ್ಲ ಅಂತೇಳಿ ಆ ರೀತಿ ಆಗಿದೆ. ಇನ್ನು ಇವತ್ತು ಮತ್ತು ನಾಳೆ ವೇಳೆಗೆ ನಮ್ಮ ಈ ಕೆಲಸ ಎಲ್ಲ ಆಗಬೇಕು. ರಾತ್ರಿ ಇವತ್ತು ತುಂಬ ಜನ ಅಂದರೆ ಇಲ್ಲಿ ಜಾಗನೇ ಇರುವುದಿಲ್ಲ, ಕೆಲಸ ಬಂದವರಿಗೆ ಕೆಲಸ ಕೊಡಲಿಕ್ಕೆ ಯಾವ ಕೆಲಸ ಕೊಡಬೇಕಂತ ಆಗೋದಿಲ್ಲ, ಅಷ್ಟು ಜನ ಶ್ರಮದಾನಕ್ಕೆಲ್ಲ ಬರ್ತಾರೆ. ದಾನದಲ್ಲಿ ತುಂಬ ದಾನಗಳಿವೆ, ಅನ್ನದಾನ ಇರ್ಬೋದು, ನೇತ್ರದಾನ, ರಕ್ತದಾನ ಅಂತ ತುಂಬ ದಾನ ಇದೆ. ಆದರೆ ಅದು ಅವರ ಕೆಲಸವನ್ನು ಬಿಟ್ಟು ಇಲ್ಲಿ ಶ್ರಮದಾನ ಮಾಡೋದು ದಾನ ಅದು. ಅಂದರೆ ರಾತ್ರಿ ನಮ್ಮ ಹುಡುಗರೆಲ್ಲ 2 ಗಂಟೆ 2.5 ಗಂಟೆ ಆಗ್ತದೆ ಹೋಗುವಾಗ. ಹಗಲು ಹೊತ್ತು ಬೇರೆ ಕೆಲಸಕ್ಕೆ ಹೋಗ್ತಾರೆ, ರಾತ್ರಿ ಬಂದು ಇಲ್ಲಿ ಶ್ರಮದಾನ ಮಾಡಿ ಹೋಗ್ತಾರೆ.
ಅದು ನಮ್ಮನ್ನು ಕೂತ್ಕೊಳ್ಳಿಕ್ಕೆ ಬಿಡೋದಿಲ್ಲ. ನಾವು ಆಚೆ ಹೋದರೂ ಕರೀತಾರೆ, ಈಚೆ ಹೋದರೂ ಕರೀತಾರೆ. ನಮಗೆ ಅವರು ಕೆಲಸ ಮಾಡಿ ಅವರಿಗೆ ಸುಸ್ತಾಗ್ತದೆ, ನಾವು ಆಚೆ ಒದ್ದಾಡಿ ನಮಗೆ ಸುಸ್ತಾಗ್ತದೆ ಅಂತ ಒಂದು ದೇವರು ನಮಗೆ ಶಕ್ತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾವು ಇಲ್ಲಿ ಸೇರಿಕೊಂಡು ಎಲ್ಲ ಕೆಲಸ ಮಾಡ್ತಿದ್ದೇವೆ ಒಳ್ಳೆ ರೀತಿಯಲ್ಲಿ. ಹಾಗಾಗಿ ಇಲ್ಲಿ ಮುಖ್ಯವಾಗಿ ನೀವು ಹೇಳುವಂಥದ್ದು ವಿಶೇಷ ಆಕರ್ಷಣೆ ಅಂತ ಹೇಳಿದರೆ ಒಂದು ಅಂತರ ಚಪ್ಪರ, ಇನ್ನೊಂದು ಆರಂಭದಲ್ಲಿ ಒಂದು ಅಲ್ಲಿ ಡೆಕೋರೇಷನ್ ಥರ ಕಾಣಿಸ್ತದೆ, ಅದರಲ್ಲಿ ಏನು ಇರ್ಬೋದು, ಅದು ಅದರ ವಿಶೇಷ ಅದು ಕೂಡ ಇದೇ ರೀತಿ ಒಂದು ಚಪ್ಪರ ಮಾಡ್ತಾರೆ ಅದರಲ್ಲಿ. ಅದು ಅಂತ ಬರ್ತದೆ, ಅದಕ್ಕೆ ಮಾಡಿ ಬರ್ತದೆ. ಅದರಲ್ಲೆಲ್ಲ ನಮಗೆ ಬಂದಂಥ ಯಾವುದು ತರಕಾರಿಗಳಿವೆ ಅದನ್ನೆಲ್ಲ ನಾವು ಇದರಲ್ಲಿ ನೇತಾಡಿಸ್ತೇವೆ. ಮತ್ತು ಇಲ್ಲಿ ಎಲ್ಲ ಎಷ್ಟು ಸಾಮಾನು ಬಂದರೂ ನಾವು ಇಟ್ಟುಕೊಳ್ಳಿಕ್ಕಂತೂ ನಮಗೆ ಬೇಕಾದಷ್ಟು ಇದನ್ನು ಜಾಗ ಮಾಡಿದ್ದೇವೆ ನಾವು. ಮತ್ತು ಇನ್ನು ಬದಲಿಗೆ ಕೃಷ್ಣಾನುಗ್ರಹದ ಎದುರು ಕೂಡ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ತೀವಿ ಅದರಲ್ಲಿ ಹಾಕಲಿಕ್ಕೆ ಇದೆ. ಮತ್ತು ದಿನ ಇದು ಬಂದಂಥ ಸಾಮಗ್ರಿಗಳು ಇಲ್ಲಿಂದ ಏನು ಸಾಮಾನು ಬರ್ತದೆ ಅದೆಲ್ಲ ನಾವು ಅನ್ನದಾನದ ಛತ್ರಕ್ಕೆ ಅಲ್ಲಿ ಕಳಿಸಿಕೊಡ್ತೇವೆ ಅಡುಗೆ ಮಾಡಲಿಕ್ಕೆ, ಈಗ ಅಲ್ಲಿ ಹೋಗ್ತದೆ. ಹಾಗಾಗಿ ಎಷ್ಟು ಬಂದರೂ ಅದನ್ನು ತೆಗೊಳ್ಳುವಂಥ ಸಾಮರ್ಥ್ಯ ಇಲ್ಲಿ ಶಾರದಾ ಮಂಟಪದಲ್ಲಿ ಈ ಉಗ್ರಾಣಕ್ಕೆ ಇದೆ. ಇಲ್ಲ ನಿಗದಿ ಮಾಡಿದ್ದೀರಾ ಈ ಜಾಗದಲ್ಲಿ ಇದನ್ನೇ ಇಡಬೇಕು ಅಂತ ನಿಗದಿ ಮಾಡಿದ್ದೀರಾ ನೀವು? ನಾವು ಅದನ್ನು ಯಾವುದೇ ಐಟಮ್ ಬರ್ತದೋ ಆವಾಗಲೇ ಸೆಟ್ ಮಾಡಿಕೊಂಡು ಹೋಗ್ತೇವೆ. ಮತ್ತು ಅದು ಅಲ್ಲೇ ಇರ್ತದೆ, ಅದಕ್ಕೊಂದು ಹೆಸರು ಹಾಕಲಿಕ್ಕೆ ಇರ್ತದೆ, ಯಾವ ತರಕಾರಿ ಯಾವುದುಂಟು. ಅದು ಕೆಲವರಿಗೆ ಆ ತರಕಾರಿ ಎಲ್ಲ ಬಂದಂಥ ವಸ್ತುಗಳದ್ದು ಹೆಸರು ಗೊತ್ತಿರೋದಿಲ್ಲ, ಅದಕ್ಕೆಲ್ಲ ಬರೆದು ಹಾಕಲಿಕ್ಕೆ ಇದೆ, ಬೋರ್ಡ್ ಹಾಕಲಿಕ್ಕೆ ಇದೆ. ಮತ್ತು ಮುಡಿ ಬಂದರೆ ಮುಡಿಯನ್ನು ಅಕ್ಕಿ ಮುಡಿ, ಈಗ ಕಾಲದಲ್ಲಿ ಮುಡಿ ಕಟ್ಟುವವರಿಲ್ಲ, ಹಾಗಾಗಿ ಕೆಲವು ಮುಡಿ ಬರ್ತದೆ, ಆ ಮುಡಿಯನ್ನೆಲ್ಲ ಇಡ್ತೇವೆ. ಮತ್ತು ಈಗ ಎಲ್ಲ ಪ್ಯಾಕಲ್ಲಿ ಬರುವಂಥದ್ದು. ಮತ್ತು ಮೊದಲೆಲ್ಲ ಚಪ್ಪರ ಹಾಕಲಿಕ್ಕೆ ತಟ್ಟಿ ಮಾಡಲಿಕ್ಕೆಲ್ಲ ಜನರಿಗೆ ಗೊತ್ತಿತ್ತು, ಮಾಡ್ತಿದ್ರು. ಆದರೆ ಈಗ ಅಂಥದ್ದು ಯಾರಿಗೂ ಗೊತ್ತಿಲ್ಲ. ಇದ್ದರೆ ಬೆರಳೆಣಿಕೆ ಜನರು ಸಿಗುವುದು. ಒಂದು ತೆಂಗಿನ ಮರಕ್ಕೆ ಹತ್ತಲಿಕ್ಕೂ ಕೂಡ ಈಗ ಜನ ಇಲ್ಲ. ಅಂಥದ್ರಲ್ಲಿ ಹುಡುಕಿ ತಂದು ಈಗ ನಾವೆಲ್ಲ ಮರಳು ತರೋದಾ, ಅಡಿಕೆ ತರೋದಾ ಅಥವಾ ಏನಾದರೂ ತಂದು ತರ್ತಿದ್ದೇವೆ. ಇದು ಯಾಕೆ ನಾವು ಮಾಡಿದ್ದು ಹೇಳಿದರೆ, ಇದು ಮರೆತೋಗ್ಲಿಕ್ಕೆ ಬಾರ್ದು, ಜನರಿಗೆ ನೆನಪಲ್ಲಿ ಇರಬೇಕು. ಇಂಥ ಸಮಯದಲ್ಲಿ ಬಂದವರಿಗೆಲ್ಲ ಉಜಿರೆಯಲ್ಲಿ ಒಂದು ಚಪ್ಪರ ಮಾಡಿದ್ದಾರೆ, ಭಾರಿ ಒಳ್ಳೆಯ ಚಪ್ಪರ ಆಗಿದೆ, ಅಂಥದ್ದೇ ಚಪ್ಪರ ಆಗಬೇಕು ಅಂತ ಇನ್ನೊಂದು ಕಡೆ ಹೋದವರು ನೋಡಿದವರು ಅವರು ಮಾಡುವಂಥ ವ್ಯವಸ್ಥೆಯಲ್ಲಿ ಆಗಬೇಕು. ಅಲ್ಲಿ ಕೂಡ ಚಪ್ಪರ ಇದು ಈಗ ಎಲ್ಲ ಸಾಮ್ಯಾನದ ಇದಕ್ಕೆ ಹೋಗಿದ್ದಾರೆ ಸಾಮ್ಯಾನ ಯುಗ. ಆದರೆ ನಾವು ಒಂದು ಚಪ್ಪರ ಯುಗನೇ ಉಳಿಸಿಕೊಳ್ಳುವ ಅಂತೇಳಿ ನಮ್ಮೊಂದು ಅಭಿಪ್ರಾಯ ಅಷ್ಟೇ. ಓಕೆ, ಇನ್ನೊಂದು ಮುಖ್ಯವಾಗಿ ಎಷ್ಟು ಜನ ನೀವಾಗಲಿ ತುಂಬ ಜನ ಬಂದು ಸೇರ್ತಾರೆ ಶ್ರಮದಾನಕ್ಕೆ ಅಂತ, ಸೊ ಹಗಲು ಹೊತ್ತಲ್ಲಿ ಕೂಡ ಬರ್ತಾರೆ, ಅವರೆಲ್ಲ ಅವರ ಕೆಲಸವನ್ನು ಬಿಟ್ಟು ಬರುವಂಥದ್ದು ಎಷ್ಟು ವಿಷಯ ಇದಾಗುತ್ತೆ. ಅದೇ ಪಾಪ ಅವರವರ ಕೆಲಸ ಬಿಟ್ಟು ಅವರಿಗೆ ದೇವರ ಬ್ರಹ್ಮಕಲಶದಲ್ಲಿ ನಾವು ಭಾಗಿಯಾಗಬೇಕು, ನಮ್ಮದು ಕೂಡ ಒಂದು ಸೇವೆ ಉಂಟು, ಅಲಿಲು ಸೇವೆ ಅಂತ ಹೇಳ್ತಾರೆ. ದೊಡ್ಡ ದೊಡ್ಡ ಸೇವೆ ಮಾಡಿದರಿದ್ದಾರೆ, ಆದರೆ ಅಲಿಲು ಸೇವೆ ಹೆಸರು ಇನ್ನೂ ಸಹ ಅದು ಉಳಿದಿದೆ. ಹಾಗೆ ಇದು ಎಲ್ಲ ಮಾಡಿದರೆ, ಶ್ರಮದಾನದ ಮುಖಾಂತರ ಮಾಡಿದರೆ ಅದು ಅಲಿಲು ಸೇವೆ ಆಗಿ ಎಲ್ಲರಿಗೂ ಆಗ್ತದೆ. ಯಾನ್ಲ ಬೋತೆ ರಡ್ಡು ದಿನ ಯಾನ್ಲ ಬೇಲೆಗೆ ಬೋತೆ ಅಂತೇಳಿ ಅವರ ಮನಸ್ಸಲ್ಲಿ ತೃಪ್ತಿ ಇರ್ತದೆ. ಹಾಗೆ ಎಲ್ಲರೂ ಶ್ರಮದಾನ, ಯಾರು ಇಲ್ಲಿ ಬಂದು ನಮಗೆ ಸಂಬಳ ಕೊಡಿ ಅಥವಾ ನಮಗೆ ಅದು ಕೊಡಬೇಕು ಇದು ಕೊಡಬೇಕು ಊಟ ಕೊಡಿ ಚಾ ತಿಂಡಿ ಕೊಡಿ ಯಾರೂ ಕೇಳೋದಿಲ್ಲ. ಅವರ ಮನೆಯಿಂದ ಅವರೇ ಬರುವಾಗ ಕತ್ತಿಯ ಸಬ್ಬಲ ಕೊಟ್ಟು ಪಿಕ್ಕಾಸಿ ಅವ್ರು ತರ್ತಾರೆ, ತಂದು ಅವರೇ ಕೆಲಸ ಮಾಡಿಕೊಂಡು ಹೋಗ್ತಾರೆ, ಅವ್ರದ್ದು ತರ್ತಾರೆ, ಅವರೇ ಹೋಗ್ತಾರೆ. ಅಂದರೆ ಶ್ರಮದಾನ ಅಂದರೆ ಜನರಿಗೆ ಒಂದು ಭಾಳ ಖುಷಿ. ಮೊನ್ನೆ ನೀವು ನೋಡಬೇಕಿತ್ತು, ಆ ಕಲ್ಲನ್ನು ಮೊನ್ನೆ ನ್ಯೂಸ್ ಮಾಡಿದ್ದಾರೆ. ಆ ದೊಡ್ಡ ದೊಡ್ಡ ಕಲ್ಲನ್ನೆಲ್ಲ ಯಾವ ರೀತಿ ಕೊಂಡೋಗಿದ್ದಾರೆ ಅಂತ ಹೇಳಿದರೆ, ಕೆಲವರಿಗೆ ಅದು ಹೂವಿನ ಮಾಲೆ ಕೊಂಡಾದಾಗೆ ಆಗಿದೆ. ಅಂದರೆ ಕಲ್ಲು ಅದು ಭಾರವಿರೋರಿಗೆ ಗೊತ್ತಾಗಲಿಲ್ಲ, ಅದು ಸ್ಕೇಲಲ್ಲಿ ಇಟ್ಟರೆ ಮಾತ್ರ ಗೊತ್ತು ಇಷ್ಟು ಭಾರ ಉಂಟದಲ್ಲಿ. ಅಂಥ ಕಲ್ಲನ್ನು ಕೂಡ ಹೆಗಲ ಮೇಲೆ ಒಂದು 70-80 ವರ್ಷದ ವಯಸ್ಸಿನ ಅಜ್ಜನವರು ಕೂಡ ಹೊತ್ಕೊಂಡು ಹೋಗಿದ್ದಾರೆ. ಅಂಥ ಒಂದು ಖುಷಿಯಲ್ಲಿದ್ದರು. ಸಂಬಳ ಕೊಡ್ತೇನೆ, ಇದನ್ನೊಂದು ಕಲ್ಲು ಒಳಗೆ ಇಟ್ಟಿಂದಲ್ಲಿ ಯಾರು ಮುಟ್ಲಿಕ್ಕೆ ಬರೋದಿಲ್ಲ, ಅದು ಅವು ಏನಾದ್ರು ಅಂತ ಹೇಳ್ತಾರೆ ಐನದಿರ ಪರಪಂಚದಲ್ಲಿ. ಆದರೆ ಭಕ್ತಿಯಿಂದ ಆ ಒಂದು ಕೆಲಸವನ್ನು ಅವರು ಮಾಡಿಕೊಂಡು ಹೋಗಿದ್ದಾರೆ. ಹಾಗಾಗಿ ಇಷ್ಟು ಫಾಸ್ಟಾಗಿ ಕೆಲಸ ಆಗಿದೆ. ಕಳೆದ ಫೆಬ್ರವರಿ 17 ತಾರೀಕಿಗೆ ರಾಜ್ಯ ಗೋಪುರದ ಒಂದು ಕೆಸರುಗಾಲ ಹಾಕಿದ್ದಾರೆ, ಶಿಲಾನ್ಯಾಸ ಆಗಿದೆ. ಆದರೆ ಈ ಫೆಬ್ರವರಿ ಬರಬೇಕಾದ್ರೆ ಅದರ ಕೆಲಸ ಆಗಿದೆ 1 ವರ್ಷದಲ್ಲಿ. ಆದರೆ ಇಷ್ಟು ಕೆಲಸ ಆಗ್ತದೆ ನಮಗೆ ಕೂಡ ಗೊತ್ತಿಲ್ಲ. 1 ತಿಂಗಳಿಂದ ಈಚೆಗೆ ಶ್ರಮದಾನದ ಮುಖಾಂತರ ಇಷ್ಟೆಲ್ಲ ಕೆಲಸಗಳು ನಡೆದೋಗಿದೆ. ಸಂಬಳ ಕೊಟ್ಟು ಯಾರಿಗಾದರೂ ಒಬ್ಬರಿಗೆ ಕಾಂಟ್ರಾಕ್ಟ್ ಕೊಡ್ತಿದ್ರೆ ಖಂಡಿತ ಇಷ್ಟು ಎಲ್ಲ ಕೆಲಸ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಕಡೆ ಹೋದ್ರೆ ನೋಡ್ತೀರಿ ನೀವು, ಅಲ್ಲಿ ಛತ್ರದ ಚಪ್ಪರ ಹೇಗಿದೆ, ಉಗ್ರಾಣದ ಚಪ್ಪರ, ಸಭಾ ಚಪ್ಪರ, ಈ ಕಡೆಯಿಂದ ಕಚೇರಿಗಳ ಚಪ್ಪರ, ರಥಬೀದಿಯಲ್ಲಿ ಎಲ್ಲ ಚಪ್ಪರಗಳೆಲ್ಲ ಜನರು ಬಂದವರ ಕೈಯಿಂದಲೇ ಮಾಡಿದ್ದು. ಬಾಕಿದಕ್ಕೆಲ್ಲ ಇಂಜಿನಿಯರ್ ಪ್ಲ್ಯಾನ್ ಬೇಕು, ಅದು ಬೇಕು. ಅದು ಈ ಚಪ್ಪರಕ್ಕೆ ಯಾವ ಇಂಜಿನಿಯರ್ ಪ್ಲ್ಯಾನ್ ಇಲ್ಲ, ಅವರ ಮನಸ್ಸಿಗೆ ತೋಚಿದ್ದನ್ನೇ ಅವರು ಮಾಡಿಕೊಂಡು ಹೋಗಿದ್ದಾರೆ. ಅದು ಅವರ ನ್ಯಾಚುರಲ್ ಆಗಿ ಅದೊಂದು ಹಳ್ಳಿಯ ಒಂದು ಇದಾಗಿದೆ, ಅದು ಒಳ್ಳೆಯದು. ಇನ್ನು ನೀವು 3 ವರ್ಷದ ಸತತವಾಗಿ ಈ ಹೊರಕಾಣಿಕೆ ಸಮರ್ಪಣೆ ಒಂದು ಉಸ್ತುವಾರಿ ವಹಿಸ್ಕೊಂಡಂಥವರು 2 ಬಾರಿ ಸಂಚಾಲಕ ಆಗಿರುವಂಥದ್ದು. ಆ ವ್ಯತ್ಯಾಸ ನೋಡಿದಾಗ ನಿಮಗೆ ಈ ವರ್ಷದ ಈ ಬ್ರಹ್ಮಕಲಶ ಎಷ್ಟು ಸ್ಪೆಷಲ್ ಅಂತ ಅನಿಸ್ತಾ ಇದೆ? ಇದು ತುಂಬ ಅಂದರೆ ಅದು ಭಾಳ ಎತ್ತರಕ್ಕೆ ನಮ್ಮದು ಉಜಿರೆ ಜನಾರ್ದನ ಸ್ವಾಮಿ ದೇವಸ್ಥಾನದ ಇದು ಮೇಲಕ್ಕೆ ಹೋಗಿ ಆಗಿದೆ. ಅದು ಅಂದರೆ ಮೊದಲು ಬ್ರಹ್ಮಕಲಶ ಆಗುವ ಮೊದಲು ನಮಗೆ ಸಹ ಬ್ರಹ್ಮಕಲಶ ಏನು ಅಂತ ಗೊತ್ತಿರಲಿಲ್ಲ. ಉಜಿರೆದೊಂದು ಬ್ರಹ್ಮಕಲಶ ಆದ ನಂತರ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳಲ್ಲಿ ದೇವಸ್ಥಾನ ಬ್ರಹ್ಮಕಲಶ ಎಲ್ಲ ಜೀರ್ಣೋದ್ಧಾರ ಆಯಿತು, ಬ್ರಹ್ಮಕಲಶ ಆಗ್ತಾ ಬಂತು. ಆಗಿರುವಾಗ ಉಜಿರೆ ದೇವಸ್ಥಾನ ಒಂದು ಮಾದರಿ ಅಂತೇಳಿ ಹೇಳ್ಬೋದು. ಅದರೂ ಕೂಡ ನಮ್ಮ ಹಿರಿಯ ದನಿಗಳಾದಂಥ
ವಿಜಯರಾಘ ಪಡ್ವಿಟ್ನವರು ಎಲ್ಲ ದೇವಸ್ಥಾನದ ಬ್ರಹ್ಮಕಲಶ ಸಂದರ್ಭದಲ್ಲಿ ಅಥವಾ ಜೀರ್ಣೋದ್ಧಾರದಲ್ಲಿ ಅವರ ಗೌರವಾಧ್ಯಕ್ಷರಾಗಿ ಎಲ್ಲದರಲ್ಲಿ ಅವರನ್ನು ಕಾಣಿಸಿದ್ದಾರೆ. ಹಾಗಾಗಿ ಅವರದೊಂದು ಆಶೀರ್ವಾದ ಎಲ್ಲರಿಗೂ ಇದೆ. ಎಲ್ಲ ಕಡೆ ಇದ್ದು ಅವರ ಒಂದು ನೇತೃತ್ವದಲ್ಲಿ ಎಲ್ಲ ಊರಿನ ದೇವಸ್ಥಾನಗಳು ಕೂಡ ಅಭಿವೃದ್ಧಿ ಆಗಿದೆ, ಬ್ರಹ್ಮಕಲಶೋತ್ಸವ ಆಗಿದೆ. ಹಾಗಾಗಿ ನಮ್ಮ ಉಜಿರೆ ಇದು ಎಲ್ಲದಕ್ಕೊಂದು ಇವತ್ತು ನಮ್ಮ ಉಜಿರೆಗೆ ಅಂತ ಹೇಳಲಿಕ್ಕೆ ಆಗುತ್ತಿಲ್ಲ. ಇದನ್ನು ನೋಡಿದವರು ಹೊರಗಿನವರು ಎಲ್ಲ ಹೇಳ್ತಾರೆ, ದಾಯ್ತ ಮಾರಾಣಿಗಳು ಉಜಿರೆ ದಾಟ ಈ ನಮ್ಮನೆ ಒಂದುಂಟು ಅಡಿಮೇಲೆ ಒಂದುಂಟು ಉಜಿರೆ. ನಮಗೆ ಅವಾಗ ಭಾರಿ ಖುಷಿ ಆಗ್ತದೆ, ಹೆಂಗೆಲ್ಲ ಉಜಿರೆ ದೇವಸ್ಥಾನ ಭಾರಿ ಎತ್ತರಗೆ ಪೋದಾತುಂಡು ಅಂತ ಭಾಳ ಖುಷಿ ಆಗ್ತದೆ ನಮಗೆ. ಅಂಥ ಒಂದು ದೇವಸ್ಥಾನದಲ್ಲಿ ಕೆಲಸ ಮಾಡೋದು ನಮಗೆ ಭಾರಿ ಪುಣ್ಯ ಅಂತಾಗಿದೆ. ನಮ್ಮ ಭಾಗ್ಯ ಇದು ಎಲ್ಲರಿಗೂ ಸಿಕ್ಕಿದೆ. ಬ್ರಹ್ಮಕಲಶ ಎಲ್ಲ ಕಡೆ ಆಗ್ತದೆ, 12 ವರ್ಷಕ್ಕೆ ಮತ್ತೆ ಬ್ರಹ್ಮಕಲಶಗಳು ಆಗ್ತಾನೆ ಇರ್ತದೆ. ಆದರೆ ಇಂಥದ್ದು ಈ ಸಲದ ಉಜಿರೆ ಬ್ರಹ್ಮಕಲಶದೊಂದು ವಿಶೇಷ ಅಂದರೆ, ಒಂದು ಕಡೆಯಿಂದ ದಣಿಗಳ ಒಂದು ಆಸೆ ಇದಕ್ಕೆ ಆಗಿ ಒಂದು ವಿಜಯ ಗೋಪುರ, ಒಂದು ಕಡೆಯಿಂದ ಬ್ರಹ್ಮರಥ, ಇನ್ನೊಂದು ಕಡೆಯಿಂದ ಪುಷ್ಪರಥ, ಇಂಥದ್ದೆಲ್ಲ ಆಗಿರುವಾಗ ಒಂದು ದೇವಸ್ಥಾನದ ಅಭಿವೃದ್ಧಿ ನೋಡಿ ಎಷ್ಟು ಕೆಲಸ ಆಗಿದೆ, ಎಲ್ಲವಾಗಿದೆ. ಆಗಿರುವಾಗ ನಮಗೊಂದು ಇದನ್ನು ಮೀರಲಿಕ್ಕೆ ಯಾವುದಿಲ್ಲ. ಖಂಡಿತವಾಗಿ ಇದೊಂದು ನಮ್ಮ ಒಂದು ಭಾಗ್ಯ ಅಂತ ಹೇಳಬೇಕು. ನಾವು ಇಂಥದ್ರಲ್ಲಿ ಒಂದು ಹುಟ್ಟಿ ಬೆಳೆದಿದ್ದೀವಲ್ಲ, ನಮಗೆ ಅದು ಪುಣ್ಯ ನಮ್ಮದು. ಹಾಗಾಗಿ ಭಾಳ ಒಂದು ನಮಗೆ ಸಂತೋಷ ಆಗಿದೆ. ಹಾಗಾಗಿ ನಾವು ಎಲ್ಲರಿಗೆ ನಾನು ಇಷ್ಟೇ ಹೇಳೋದು, ಜನಾರ್ದನ ಸ್ವಾಮಿಯ ಅನುಗ್ರಹ ಎಲ್ಲರ ಮೇಲೆ ಇರಲಿ. ಎಲ್ಲ ಬಂದಂಥ ಭಕ್ತಾದಿಗಳು ಇರ್ಬೋದು ಅಥವಾ ಸಮಾಧಾನ ಮಾಡಿದವರು ರಾತ್ರಿ ಆಗಲು ದುರ್ದಿದ್ದಾರೆ ಅವರಿಗೆಲ್ಲರಿಗೂ ದೇವರ ಅನುಗ್ರಹ ಇರಲಿ ಅಂತ ನಾನು ಹಾರೈಸ್ತೇನೆ. ಇನ್ನು ಮುಖ್ಯವಾಗಿ ನಿಮ್ಮಲ್ಲಿ ನೋಡ್ಬೋದು, ಒಂದು ವೇದಿಕೆ ಇದೆ. ಆ ವೇದಿಕೆಯಲ್ಲಿ ಕೊಪ್ಪರಿಗೆ ಸೇವೆ ಜೊತೆಗೆ ಆ ಬಿದಿರಿನ ದಂಡು ಕೂಡ ಇದೆ. ಅದರಲ್ಲೂ ಕೂಡ ಅಲ್ಲಿ ವಿಶೇಷವಾಗಿ ಅಲಂಕಾರವನ್ನು ಕೂಡ ಮಾಡ್ತಾರೆ. ಜೊತೆಗೆ ಬರುವಂಥ ಅಂತ ಹೇಳಿದರೆ ಈ ಸಣ್ಣ ಪುಟ್ಟ ಕೊಡುಗೆ ಕೊಡುವಂಥ ಭಕ್ತಾದಿಗಳು ಕೂಡ ವಿಶೇಷ ಮಾನ್ಯತೆ ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಆಗಲೇ ಬರಮೇಲು ಸರ್ ಹೇಳಿದರು, ಶಶಿಧರ್ ಶೆಟ್ಟಿ ಬರೋಡ ಅವರ ಕಾನ್ಸೆಪ್ಟ್ ಇದು. ಅವರು ಕೂಡ ಒಂದು ಅವಕಾಶ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕೊಪ್ಪರಿಗೆ ಸೇವೆಯನ್ನು ಕೂಡ ಇಲ್ಲಿ ಮಾಡ್ತಾರೆ. ಬಂದಂಥವರು ಅವರ ಒಂದು ಸೇವೆಯ ಮೂಲಕವಾಗಿ ಒಂದು ಅಕ್ಕಿಯನ್ನು ಆ ಕೊಪ್ಪರಿಗೆ ಹಾಕುವ ಮೂಲಕ ಅವರ ಸೇವೆಯನ್ನು ಕೂಡ ಕೊಡುವಂಥ ವ್ಯವಸ್ಥೆಯನ್ನು ಈ ವೇದಿಕೆಯಲ್ಲಿ ಕಲ್ಪಿಸಲಾಗಿದೆ. ಜೊತೆಗೆ ಉದ್ಘಾಟನೆ ಕೂಡ ಇದೇ ಒಂದು ವೇದಿಕೆಯಲ್ಲಿ ಕೂಡ ಆಗೋಗಿದೆ. ಒಟ್ಟಿನಲ್ಲಿ ಈ ಒಂದು ಉಗ್ರಾಣದ ಸಂಪೂರ್ಣವಾಗಿ ಈಗ ಕೇವಲ ಒಂದು 60% ಅಷ್ಟೇ ಕೆಲಸ ಆಗಿರುವಂಥದ್ದು. ಇನ್ನು ಅನೇಕ ಕೆಲಸಗಳು ಬಾಕಿ ಇರುವಂಥದ್ದು. ಆದರೆ ನೀವು ನಾಡಿದ್ದು ಬಂದಾಗ ಇದು ಸಂಪೂರ್ಣ ಚಿತ್ರಣವೇ ಬದಲಾಗಿರುತ್ತೆ. ಹಾಗಾಗಿ ಬಂದಂಥ ಭಕ್ತ ಪ್ರತಿಯೊಬ್ಬರು ಕೂಡ ಇಲ್ಲಿ ಬಂದು ವಿಸಿಟ್ ಕೊಟ್ಟು ನಿಮ್ಮ ಕಣ್ಣನ್ನು ತುಂಬಿಸ್ಕೋಬೇಕಾಗಿ ಕೇಳಿಕೊಳ್ತಾ, ಕ್ಯಾಮ್ರಾ ಪರ್ಸನ್ ಆದಿತ್ಯ ಶೆಟ್ಟಿ ಜೊತೆಗೆ ಶ್ರೇಯಸ್ ಶೆಟ್ಟಿ, ಸುದ್ದಿ ನ್ಯೂಸ್, ಉಜಿರೆ.